ಪುತ್ತೂರಿನ ಎರಡನೇ ಅತಿ ದೊಡ್ಡ ಇತಿಹಾಸ ಪ್ರಸಿದ್ಧ ಜಾತ್ರೋತ್ಸವ ಎಂದೇ ಕರೆಯಲ್ಪಡುವ ಕಲ್ಲೆಗ ಶ್ರೀ ಕಲ್ಕುಡ ದೈವಸ್ಥಾನದಲ್ಲಿ ಜನವರಿ 27ರಂದು ವರ್ಷಾವಧಿ ಜಾತ್ರೋತ್ಸವ ನಡೆಯಲಿದೆ. ಇದರ ಪ್ರಯುಕ್ತ ಇಂದು ದೈವಸ್ಥಾನದಲ್ಲಿ ಅಗಿನದ ಕುದಿ ಇಡುವ ಮೂಲಕ ಧಾರ್ಮಿಕ ಕಾರ್ಯಕ್ಕೆ ಚಾಲನೆಯನ್ನ ನೀಡಲಾಯಿತು. ಜೊತೆಗೆ ಕಲ್ಲೆಗ ದೈವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಅಜಿತ್ ಕುಮಾರ್ ಜೈನ್ ಪ್ರಾರ್ಥನೆಯನ್ನ ಮಾಡಿ ತೆಂಗಿನಕಾಯಿ ಒಡೆಯುವ ಮೂಲಕ ಧಾರ್ಮಿಕ ಕಾರ್ಯಕ್ಕೆ ಚಾಲನೆಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ಜೀವನ್ದಾರ್ ಜೈನ್, ದೈವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ಜಿನ್ನಪ್ಪ ಗೌಡ ಕಲ್ಲೆಗ, ಮೀನಾಕ್ಷಿ ಗೌಡ, ಸುನೀತಾ, ಪ್ರಶಾಂತ್ ಎಸ್, ರಾಘವೇಂದ್ರ ಪ್ರಭು, ಮಾಧವ ಕೆ, ಪ್ರಸಾದ್ ಬೀಡಿಗ, ಬಿ ರವಿಕಿರಣ್ ಮತ್ತು ಕಲ್ಕುಡ ದೈವದ ನರ್ತಕ ವಸಂತ, ಕಲ್ಲುಟ್ಟಿ ದೈವದ ನರ್ತಕ ಚೋಮು ಸೇರಿದಂತೆ ಊರಿನ ಹಿರಿಯರು, ಭಕ್ತಾದಿಗಳು ಉಪಸ್ಥಿತರಿದ್ದರು. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ಬರುವಾಗ ಮತ್ತು ಸುಮಾರು ಪ್ರತಿ ವರ್ಷದಾಗಿ ನಾವು ಕಾರ್ಯಕ್ರಮ ವಿಜೃಂಭಣೆ ನಡೆಯೋದಕ್ಕೆ ಎಲ್ಲರೂ ಸೇರಿಕೊಂಡು ಎಲ್ಲ ಬರುವಾಗ ಎಲ್ಲರಿಗೂ ತಿಳಿಸುವಂಥ ವ್ಯವಸ್ಥೆಗಳನ್ನು ಮಾಡಬೇಕು. ವರ್ಷದಂತೆ ಕಲ್ಲೆಗ ಕಲ್ಕುಡ ಕಲ್ಲುಲ್ಟಿ ನೇಮೋತ್ಸವ ಭಾಳ ವಿಜೃಂಭಣೆಯಿಂದ ನಡೀತಾ ಬರ್ತಾ ಇದೆ. ಆ ಪ್ರಕಾರ ಈ ವರ್ಷ ಕೂಡ ತಾರೀಕು 27ರಂದು ಈ ವರ್ಷ ಕೂಡ ಕಲ್ಲೆಗ ಕಲ್ಕುಡ ಕಲ್ಲುಟ್ಟಿ ಜಾತ್ರೋತ್ಸವ ನಡೀಲಿಕ್ಕಿದೆ. ಭಾಳ ವಿಶೇಷವಾಗಿರ್ತಕ್ಕಂಥದ್ದು, ಮಾಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವದ ನಂತರ ನಡೆಯುವಂಥ ನಗರ ವ್ಯಾಪ್ತಿಯೊಳಗೆ ವಿಶೇಷವಾಗಿ ನಡೆಯುವಂಥ ಜಾತ್ರೋತ್ಸವ ಕಲ್ಲೆಗ ಕಲ್ಕುಡ ದೇವಸ್ಥಾನ ಜಾತ್ರೋತ್ಸವ. ಪ್ರತಿ ವರ್ಷದಾಗಿ ಈ ಬಾರಿ ಕೂಡ ಇವತ್ತಿನ ದಿವಸ ತಾರೀಕು 21ರಂದು ಹಿಂದೆ ನಮ್ಮ ಹಿರಿಯರು ಮಾಡಿದಂಥ ಕಟ್ಟುಪಾಡು ಆ ಪ್ರಕಾರ ಆಗಿನದ ಗುದಿಯನ್ನು ಇಟ್ಟುಕೊಂಡು ಇವತ್ತಿನಿಂದ ಗ್ರಾಮದಲ್ಲಿ ಯಾವುದೇ ಶುಭ ಕಾರ್ಯಗಳು ಮತ್ತು ಶಾಕಾಹಾರಿ ಮನೆಯಲ್ಲಿ ಮಾಂಸಾಹಾರಿ ಮಾಡುವುದನ್ನು ಕೂಡ ನಿಷೇಧಿಸಿ, ಯಾವಾಗ ನೇಮೋತ್ಸವದ ಕಾರ್ಯಕ್ರಮ ಪೂರ್ತಿ ಆಗ್ತದೆ ಆವತ್ತಿಂದ ಮನೆಯಲ್ಲಿ ಮಾಡುವಂಥ ಹಿಂದಿನಿಂದಲೇ ಬಂದಂಥ ಪದ್ಧತಿಗಳು. ಆ ಪ್ರಕಾರ ನೇಮೋತ್ಸವದ ವಿಶೇಷವಾಗಿರುವಂಥದ್ದು 23ನೇ ತಾರೀಕು ದರ್ಬೆಯಿಂದ ನಾವು ಆಮಂತ್ರಣ ಪತ್ರವನ್ನು ಕೊಟ್ಟು ಎಲ್ಲರನ್ನು ಆಹ್ವಾನಿಸುವಂಥ ಕಾರ್ಯಕ್ರಮ ಮಾಡಲಿಕ್ಕಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಧ್ಯಾಹ್ನ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಕೂಡ ನಡೀಲಿಕ್ಕಿದೆ. ಕೊರೋನಾದ ಈ ಸಂದರ್ಭದಲ್ಲಿ ಕೂಡ ನಾವು ಅದರ ಸರ್ಕಾರದ ಏನು ನಿಯಮಗಳಿದೆ ಅದನ್ನು ಪಾಲಿಸಿಕೊಂಡು ಈ ಕಾರ್ಯಕ್ರಮಗಳನ್ನು ಮಾಡೋದು ಅಂತ ತೀರ್ಮಾನ ಕಮಿಟಿಯವರು, ಆಡಳಿತ ಮುಕ್ತೇಶರು, ಕಮಿಟಿಯವರು, ಊರಿನ ಸಮಸ್ತರಿದ್ದು ತೀರ್ಮಾನವನ್ನು ಮಾಡಿದೆ. ಎಲ್ರಿಗೂ ಈ ಪ್ರಕಾರ ಆ ನಡೆಯುವಂಥ ಜಾತ್ರೋತ್ಸವಕ್ಕೆ ಬಂದು ಎಲ್ಲರೂ ಅದನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತ ವಿನಂತಿಸಿಕೊಳ್ತೇವೆ. ಪ್ರತಿ ವರ್ಷದಾಗೆ ಕಾರ್ಜಾಲ್ ಚಾವಡಿಯಿಂದ 8:30ಕ್ಕೆ ಭಂಡಾರವನ್ನು ತೆಗೀತದೆ. ಆ ಪ್ರಕಾರ ಪ್ರತಿ ವರ್ಷದಾಗೆ ಸುಡುಮದ್ದು ಪ್ರದರ್ಶನ ಎಲ್ಲವೂ ನಡೀಲಿ.